ಕರ್ನಾಟಕ ಜನಜಾಗೃತಿ ವೇದಿಕೆ ಬಂಟ್ವಾಳ, ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ಇದರ ವತಿಯಿಂದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಹಾಗೂ ಸೇವಾಂಜಲಿ ಪ್ರತಿಷ್ಠಾನ ಫರಂಗಿಪೇಟೆ ಇದರ ಸಹಕಾರದೊಂದಿಗೆ 150ನೇ ಗಾಂಧಿ ಜಯಂತಿಯ ಆಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜನಜಾಗೃತಿ ಜಾಥಾ ಹಾಗೂ ಗಾಂಧಿ ಸ್ಮೃತಿ ಮತ್ತು ಪಾನ ಮುಕ್ತರ ಅಭಿನಂದನಾ ಸಮಾವೇಶ ಫರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರು ಆಶೀರ್ವಚನ ನೀಡಿ ಮದ್ಯಮುಕ್ತರು ಸ್ವಯಂ ಪರಿವರ್ತನೆಯಾಗುವುದು ಮಾತ್ರವಲ್ಲ, ಇತರರನ್ನ ಪರಿವರ್ತನೆಗೊಳಿಸುವ ಪರಿವಾಚಕರಾಗಬೇಕು. ಇದಕ್ಕಿಂತ ಪುಣ್ಯದ ಕೆಲಸ ಬೇರೊಂದಿಲ್ಲ ಎಂದರು. ಗ್ರಾಮ ದೇವಸ್ಥಾನದ ಉಪೇಕ್ಷಿತ ವರ್ಗ ಪಕ್ಕ ಪೂಜಾರಿ ನಗರಿಗೆ ದೇವಸ್ಥಾನದ ಉಲಾಯಿ ಪ್ರವೇಶ ಇದೆ. ಇದು ಖಾಲಿ 15 ವರ್ಷ ತುಂಬದ ಕಥೆ. ಅಕ್ಲೆ ಬಿದೇಡಿ ತೀರ್ಥ ಪ್ರಸಾದ ಅಂಚಿನ ಕಾಲ ಸ್ಥಿತಿ ಇತ್ತು. ಅಪ್ಪಗ ಎಂಕ್ ರಡ್ಡು ಮಾತ್ಮೇರ್ನ ನೆನಪ ಎನ್ನ ಗ್ರಾಮಡುಪ್ಪನ ಒಂಜಿ ನಾರಾಯಣ ಗುರುಕುಲನ ಸಂದೇಶ, ಒಂಜಿ ಮಹಾತ್ಮ ಗಾಂಧಿಯರ್ನ ಕಾಲ ಯುಗ ಧರ್ಮ ಹಾಳಾಗಿಲ್ಲ, ಮನುಷ್ಯನ ಮನಸ್ಥಿತಿ ಹಾಗೂ ಪರಿಸ್ಥಿತಿ ಹಾಳಾಗಿದೆ ಎಂದರು. ಸಂಸದ ನಳಿನ್ ಕುಮಾರ್ ಕಟೀಲು ಮಾತನಾಡಿ, ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ಜನಜಾಗೃತಿ ವೇದಿಕೆಯ ಮೂಲಕ ಆಚರಣೆಗೆ ತಂದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗರ್ಭಗುಡಿಯಲ್ಲಿ ಆಗುವ ಪೂಜೆ ಎಷ್ಟು ಪವಿತ್ರವೋ, ಪಾನ ಮುಕ್ತರನ್ನಾಗಿ ಮಾಡುವ ಈ ಕಾರ್ಯವೂ ಅಷ್ಟೇ ಪವಿತ್ರವಾದುದು ಎಂದರು. ಸಮಾಜದಲ್ಲಿ 2 ವರ್ಗದ ಜನ ಇರ್ತಾರೆ. ಒಂದು ವರ್ಗದ ಜನ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಕ್ತಾರೆ, ಇನ್ನೊಂದು ವರ್ಗದ ಜನ ಬೆಳಕಿನಿಂದ ಕತ್ತಲೆಡೆಗೆ ಹೋಗ್ತಾರೆ. ಯಾವಾಗ ಸಮಾಜಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ದಿಗ್ದರ್ಶನ ಸಿಗುತ್ತಾ, ಆಗ ಕತ್ತಲಿನಲ್ಲಿದ್ದ ಜನ ಬೆಳಕಿನೆಡೆಗೆ ಹೋಗುವುದಕ್ಕೆ ಕಾತುರರಾಗ್ತಾರೆ. ಇಡೀ ಸಮಾಜದಲ್ಲಿ ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ಚೆಲ್ಲುವುದರ ಮುಖಾಂತರ ಕ್ರಾಂತಿಯ ಚಿಂತನೆಗಳನ್ನು ತಂದು ಜನಜಾಗೃತಿಯ ಮುಖಾಂತರ ಇಡೀ ದೇಶದಲ್ಲೇ ಬೆಳ್ತಂಗಡಿಯನ್ನ ಪಾನ ವಿರೋಧಿ ತಾಲೂಕನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕಾರ್ಯ ನಡೆದಿದ್ರೆ ಅದು ಜನಜಾಗೃತಿ ವೇದಿಕೆಯಿಂದ. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಪಾನಮುಕ್ತರಿಗೆ ಗಿಡ ವಿತರಿಸಿ ಅಭಿನಂದಿಸಿ ಮಾತನಾಡಿ, ಪಾನಮುಕ್ತರು ಸ್ವ ಉದ್ಯೋಗ ಮಾಡುವುದಿದ್ದರೆ ಮೊದಲ ಆದ್ಯತೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸಿರುವುದಾಗಿ ತಿಳಿಸಿದರು. ಕುಟುಂಬಸ್ಥರ ಜೊತೆ ಕೈ ಜೋಡಿಸಿಕೊಂಡು ಒಂದು ಪ್ರೇರಣೆ ಶಕ್ತಿಯಾಗಿದ್ದುಕೊಂಡು ಆ ಪ್ರದೇಶದ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಎಲ್ಲರ ಸಹಕಾರ ಪಡ್ಕೊಂಡು ತಾವು ನಮ್ಮೊಂದು ಕುಟುಂಬಸ್ಥರ ಎನಿಸಿಕೊಂಡು ನಿಮಗೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಂತ ಆ ಶಿಬಿರಾರ್ಥಿಗಳು ಮತ್ತು ಮದ್ಯವರ್ಜನ ಶಿಬಿರವನ್ನ ಆಯೋಜಿಸಿ ನೇತೃತ್ವವನ್ನ ವಹಿಸಿದ್ದ ಕೃಷ್ಣಕುಮಾರ್ ಪುಂಜಾ, ಪ್ರಕಾಶ್ ಕಾರಂತ, ಶ್ರೀಧರ್ ಪೈ, ಪುಷ್ಪರಾಜ್ ಶೆಟ್ಟಿ, ರೊನಾಲ್ಡ್ ಡಿಸೋಜಾ ಅವರನ್ನ ಅಭಿನಂದಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶಾಸಕ ರಾಜೇಶ್ ನಾಯ್ಕ್, ಮಾಜಿ ಸಚಿವ ಬಿ ರಮಾನಾಥ್ ರೈ, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ರವೀಂದ್ರ ಕಂಬಳಿ, ಸಾಹುಲ್ ಅಮೀದ್, ತಾಲೂಕು ಪಂಚಾಯತ್ ಸದಸ್ಯ ಗಣೇಶ್ ಸುವರ್ಣ, ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ, ಕಯ್ಯೂರು ನಾರಾಯಣ್ ಭಟ್, ವಜ್ರನಾಭ ಶೆಟ್ಟಿ, ಕೃಷ್ಣಕುಮಾರ್ ಪೂಂಜಾ, ಪದ್ಮಶ್ರೀ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.